ಮಂಗಳೂರಿನ ವಿವಿಧೆಡೆ ಕಂಕಣ ಸೂರ್ಯಗ್ರಹಣವನ್ನು ಜನರು ವೀಕ್ಷಿಸಿದರು. ಒಳಚಿಲ ಎಕ್ಸ್ಪರ್ಟ್ ಕಾಲೇಜಿನಲ್ಲಿ 2300 ಮಂದಿ ವಿದ್ಯಾರ್ಥಿಗಳು ಸೇರಿದಂತೆ 3000 ಮಂದಿ ಸೂರ್ಯಗ್ರಹಣ ವೀಕ್ಷಿಸಿದರು. ಇಂದು ಮಂಗಳೂರಿನ ವಿವಿಧೆಡೆ ಕಂಕಣ ಸೂರ್ಯಗ್ರಹಣವನ್ನು ವೀಕ್ಷಿಸಲು ವ್ಯವಸ್ಥೆ ಮಾಡಲಾಗಿತ್ತು. ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜ್, ಪಿಲಿಕುಳ ವಿಜ್ಞಾನ ಕೇಂದ್ರ, ಪಣಂಬೂರು ಬೀಚ್ ಸೇರಿದಂತೆ ವಿವಿಧೆಡೆ ಜನರು ಸೂರ್ಯಗ್ರಹಣ ವೀಕ್ಷಿಸಿದರು. ಮಂಗಳೂರು ಹೊರವಲಯದ ಒಳಚಿಲ ಎಕ್ಸ್ಪರ್ಟ್ ಕಾಲೇಜಿನಲ್ಲಿ ಕಂಕಣ ಸೂರ್ಯಗ್ರಹಣ ವೀಕ್ಷಣೆಗೆ ವಿಶೇಷ ವ್ಯವಸ್ಥೆ ಮಾಡಲಾಗಿತ್ತು. 2300 ವಿದ್ಯಾರ್ಥಿಗಳು ಸೇರಿದಂತೆ 3000 ಮಂದಿ ಸೂರ್ಯಗ್ರಹಣ ವೀಕ್ಷಿಸಿದರು ಎಂದು ಎಕ್ಸ್ಪರ್ಟ್ ವಿದ್ಯಾಸಂಸ್ಥೆಗಳ ಅಧ್ಯಕ್ಷ ನರೇಂದ್ರ ನಾಯಕ್ ಹಾಗೂ ಉಪಾಧ್ಯಕ್ಷೆ ಉಷಾಪ್ರಭು ನಾಯಕ್ ತಿಳಿಸಿದರು. ಸುಮಾರು 2300 ವಿದ್ಯಾರ್ಥಿಗಳು ಮತ್ತು ಹೊರಗಿನವರು ಮತ್ತು ಎಲ್ಲ ಸ್ಟಾಫ್ ಮೆಂಬರ್ಸ್ ಸುಮಾರು 2500 ಮಂದಿ ಈ ಕಂಕಣ ಸೂರ್ಯಗ್ರಹಣ ಅಂದರೆ ಆ್ಯನ್ಯುಲರ್ ಸೋಲಾರ್ ಎಕ್ಲಿಪ್ಸ್ ನೋಡುವ ಒಂದು ಭಾಗ್ಯ ಎಲ್ಲರಿಗೂ ಸಿಕ್ಕಿದೆ. 2500 ಈ ಸ್ಪೆಷಲ್ ಗಾಗಲ್ಸನ್ನು ನಾವು ಆರ್ಡರ್ ಮಾಡಿ ISO ಸರ್ಟಿಫೈಡ್ ಗಾಗಲ್ಸನ್ನು ಎಲ್ಲರಿಗೂ ಕೊಟ್ಟು ಎಟ್ ಎ ಟೈಮ್ ಹೇಗೆ ಗ್ರ್ಯಾಜುವಲಿ ಆ ಕಂಕಣ ಸೂರ್ಯಗ್ರಹಣ ಆಗ್ತದೆ ಮತ್ತು ಪ್ರೈಮ್ ಟೈಮ್ 9:27 ಏನಾಗ್ತದೆ ಅದರ ಬಗ್ಗೆ ಒಂದು ನಮ್ಮಲ್ಲಿ ಎಕ್ಸ್ಪರ್ಟ್ ಇದ್ದಾರೆ, ಅವರ ಕಾನ್ಸ್ಟೆಂಟಾಗಿ ಮಾಹಿತಿ ಕೊಟ್ಟು ಈ ಗ್ರಹಣದ ಬಗ್ಗೆ ಒಂದು ಡಿಟೇಲ್ಡಾಗಿ ಅವರಿಗೆ ಒಂದು ಸ್ಟಡಿ ಮಾಡುವ ಒಂದು ಯೋಗಾನುಯೋಗ ಅಂತಲೇ ಹೇಳ್ಬೋದು. ನಮಗೆಲ್ಲರಿಗೂ ಅದೊಂದು ಭಾಗ್ಯ. ಮತ್ತು ಇಲ್ಲಿ ನಮಗೆ ಸಿನ್ಸ್ ವಿ ಆರ್ ಆನ್ ದ ಟಾಪ್ ಆಫ್ ದಿ ಹಿಲ್, ವಿ ಹ್ಯಾವ್ ಗಾಟ್ ವಾಸ್ಟ್ ಏರಿಯಾ ಆ್ಯಂಡ್ ಇಟ್ ವಿಲ್ ಬಿ ಅನ್ಇಂಟ್ರಪ್ಟೆಡ್ ಆ್ಯಂಡ್ ಅನ್ಅಬ್ಸ್ಟ್ರಕ್ಟೆಡ್. ವಿ ಹ್ಯಾಡ್ ಎ ವೆರಿ ಗುಡ್ ಟೈಮ್. ಐ ಥಿಂಕ್ ಸ್ಟೂಡೆಂಟ್ಸ್ ಆಲ್ ಎಂಜಾಯ್ಡ್. ಇವತ್ತೊಂದು ವಿಶೇಷವಾದ ದಿನ. ನಮಗೆ ಇಲ್ಲಿ ಅಟ್ಲೀಸ್ಟ್ ಎಕ್ಸ್ಪರ್ಟ್ ಒಳಚಿಲ್ ನಾವು ಗುಡ್ಡದ ಮೇಲೆ ಇರುವಂಥ ಅದಕ್ಕೆ ಒಂದು ನಾವು ಹೇಳೋದು ಬೆನಿಫಿಟ್ ನಮಗೆ ಸಿಕ್ಕಿದಾಗಿದೆ. ಕಂಕಣ ಸೂರ್ಯಗ್ರಹಣ ಅಂತೇಳಿ ಹೇಳೋದು ಎಲ್ರಿಗೂ ಗೊತ್ತಿದೆ, ಒಂದು 2 ವರ್ಷಕ್ಕೊಮ್ಮೆ ಬರುತ್ತೆ. ಆದರೆ ದೇಶದ ಯಾವ್ಯಾವ ಭಾಗಗಳಲ್ಲಿ ಬರುತ್ತೆ, ಆದ್ದರಿಂದ ನಮಗೆ ಅಲ್ಲಿ ಹೋಗಿ ನೋಡಲಿಕ್ಕೆ ಆಗೋದಿಲ್ಲ. ಸೊ ಈ ಬಾರಿ ಮಂಗಳೂರಲ್ಲಿ 97% ಕವರಿಂಗ್ ಇರೋದ್ರಿಂದಾಗಿ ನಮ್ಮ ಸ್ಟೂಡೆಂಟ್ಸಿಗೆ ಇವತ್ತು ಇದನ್ನು ಒಂದು ವಿಟ್ನೆಸ್ ಮಾಡುವಂಥ ಒಂದು ಯೋಗ ಬಂತು ಅಂತ ಹೇಳ್ಬೋದು. ನಾವೇನು ಎಣಿಸಿದ್ದೇವೆ ಅಂತ ಹೇಳಿದರೆ ಸೂರ್ಯಗ್ರಹಣ ಬರ್ತದೆ ಹೋಗ್ತದೆ. ಸೈನ್ಸ್ ಕಾಲೇಜ್ ಅಂತ ಹೇಳಿದ ನಂತರ ಮಕ್ಕಳಲ್ಲಿ ಕೆಲವು ಪ್ರಶ್ನೆಗಳನ್ನು ಬರುವ ಹಾಗೆ ಮಾಡಬೇಕು. ಯಾವಾಗಲೂ ಏನು ಹೇಳಿದರೆ ಮಕ್ಕಳು ಕ್ಲಾಸಲ್ಲಿ ಕೂತ್ಕೊಂಡಿರ್ತಾರೆ, ಅವರಿಗೆ ಉತ್ತರ ಪ್ರಶ್ನೆ ಬರುವ ಮೊದಲೇ ಸಿಗ್ತದೆ ಅಂತೇಳಿ ಆ ರೀತಿಯ ನಮ್ಮ ಎಜುಕೇಷನ್ ಸಿಸ್ಟಮ್ ಆದಾಗ ಈಗ ನಾವು ಅವರನ್ನು ಕರ್ಕೊಂಡು ಬಂದು ಸೂರ್ಯಗ್ರಹಣ ಸ್ಟಾರ್ಟ್ ಆಗಲಿಕ್ಕೆ ಮೊದಲೇ ಅವರು ಕೂತ್ಕೊಂಡಿದ್ದಾರೆ ಇಲ್ಲಿ. ಸೊ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಈ ಕಂಕಣ ಸೂರ್ಯಗ್ರಹಣ ಆಗತ್ತೆ, ಯಾವ ರೀತಿ ಆ ರಿಂಗ್ ಫಾರ್ಮ್ ಆಗುವ ಮೊದಲೇ ಚಂದ್ರ ಕವರ್ ಮಾಡಲಿಕ್ಕೆ ಸೂರ್ಯನನ್ನು ಕವರ್ ಮಾಡಲಿಕ್ಕೆ ಸ್ಟಾರ್ಟ್ ಆದಾಗಲೇ ಅವ್ರು ಕೂತ್ಕೊಂಡಲ್ಲಿ ಇದ್ದಾಗ ಬೇರೆ ಮಾಡಲಿಕ್ಕೆ ಏನೂ ಕೆಲಸ ಇಲ್ಲ. ಅವರು ಸೂರ್ಯ ಚಂದ್ರ ಇಷ್ಟೇ 3 ಜನ ಇರೋದು. ಸೊ ಈ ಸಮಯದಲ್ಲಿ ಅವರಲ್ಲಿ ಬಹಳಷ್ಟು ಪ್ರಶ್ನೆಗಳು ಮೂಡ್ತವಿರ್ಬೋದು. ಆ ಪ್ರಶ್ನೆಗಳನ್ನು ಮೂಡಿಸುವುದೇ ಒಂದು ವಿದ್ಯಾಭ್ಯಾಸದ ನಿಜವಾದ ಮೂಲತತ್ವ. ಅದನ್ನು ಒಂದು ಮನಸ್ಸಲ್ಲಿ ಇಟ್ಕೊಂಡು 2300 ಮಕ್ಕಳು ಅಲ್ಲದೆ ನಮ್ಮ ಎಲ್ಲ ಫ್ಯಾಕಲ್ಟಿ ಸ್ಟಾಫ್, ಅದಲ್ಲದೆ ಈವನ್ ಏನು ಹೇಳಿದರೆ ನಾವು ಇಂಥ ಒಂದು ಕಾರ್ಯಕ್ರಮ ಮಾಡ್ತೇವೆ ಅಂತೇಳಿ ಹೇಳಿದಾಗ ಜನರು ದೂರದಿಂದ ಕೂಡ ಬಂದಿದ್ದಾರೆ. 500 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿ ಬಂದಂತಹ ಕೆಲವರು ಇಲ್ಲಿದ್ದಾರೆ. ಅಂದರೆ ನಮಗೇನು ಹೇಳಿದರೆ ಎಲ್ಲರೂ ಒಟ್ಟಾಗಿ ಒಂದು ಪ್ರಕೃತಿಯ ಒಂದು ಏನು ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಆಗುವಂಥ ಒಂದು ವಿಷಯ ಇದು. ಇದನ್ನು ನಾವು ಎಲ್ಲರೂ ಒಂದಾಗಿ ಅದನ್ನು ಫೀಲ್ ಮಾಡ್ಕೊಳ್ಳೋದು. ಯಾಕೆ ಹೇಳಿದರೆ ಈ ಗ್ರೌಂಡಲ್ಲಿ ಫಸ್ಟಿಗೆ ನಾವು ಇಲ್ಲಿ ಬಂದಾಗ ಎಷ್ಟು ನಿಜ ಹೇಳಬೇಕು ಹೇಳಿದರೆ ತುಂಬ ಬಿಸಿ ಇತ್ತು. ಸೂರ್ಯ ಅಷ್ಟು ಒಂದು ಜ್ವಾಲೆಯಾಗಿ ಉರಿತಾ ಇದ್ದ ಅಂತೇಳಿ ಹೇಳಿದರೂ ತಪ್ಪಿಲ್ಲ. ಆದರೆ ಸೂರ್ಯಗ್ರಹಣ ಸ್ಟಾರ್ಟ್ ಆಗ್ತಾ ಚಂದ್ರ ಬಂದ ಹಾಗೆ ವೆದರ್ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು, ಟೆಂಪ್ರೇಚರ್ ಚೇಂಜ್ ಆಯಿತು, ಅದಲ್ಲದೆ ಗಾಳಿ ಬರಲಿಕ್ಕೆ ತಂಪನೆ ಗಾಳಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಎಷ್ಟು ತನಕ ಹೇಳಿದರೆ ಭಾರಿ ಚಂದದ ಒಂದು ವಿಷಯ ನೋಡಲಿಕ್ಕೆ ಏನು ಸಿಕ್ಕಿತ್ತು ಹೇಳಿದರೆ ಪಕ್ಷಿಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಓಡಾಡಲಿಕ್ಕೆ ಪ್ರಾರಂಭ ಮಾಡಿದ್ವು. ನಾವು ಆ ಕಡೆಯಿಂದ ನೋಡ್ತೇವೆ, ಆಚೆಯಿಂದ ಎಲ್ಲ ಇಡೀ ಪಕ್ಷಿಗಳ ಗುಂಪು ಈ ಸೈಡಿಗೆ ಹೋಯಿತು. ಸ್ವಲ್ಪ ಹೊತ್ತಾಗೋಯ್ತು ಅಂದರೆ ಮೇ ಬಿ ದೇ ಆರ್ ಕನ್ಫ್ಯೂಸ್ಡ್ ಏನಾಗ್ತಾ ಇದೆ. ಯಾಕೆ ಹೇಳಿದರೆ ಹೆಚ್ಚಿನ ಪಕ್ಷಿಗಳು ಸೂರ್ಯಾಸ್ತವನ್ನು ಇಲ್ಲ ಸೂರ್ಯ ಉದಯ ಆಗುವಾಗ ಆ ರೀತಿಯಲ್ಲಿ ಅವರ ಚಲನವಲನ ಇರುತ್ತೆ. ಯಾಕೆ ಹೇಳಿದರೆ ಅವರು ಗೂಡಿಂದ ಹೊರಗೆ ಬರೋದಿರಲಿ, ಆನಂತರ ಸೂರ್ಯಾಸ್ತ ಆದಾಗ ಗೂಡೊಳಗೆ ಹೋಗೋದಿರಲಿ, ಮೇ ಬಿ ದೇ ಆರ್ ಕನ್ಫ್ಯೂಸ್ಡ್. ಬಟ್ ವಿದ್ಯಾರ್ಥಿಗಳು ಕೂಡ ತಮ್ಮ ಅನುಭವವನ್ನು ಹಂಚಿಕೊಂಡರು. ನಾನು ಇಲ್ಲಿ ಇರುವುದರಿಂದ ತುಂಬ ಸಂತೋಷವಾಗಿದ್ದೀನಿ.
because we can't see this annular solar eclipse every day and every places. If even if I was in our place, our native place, we would not be able to see this. Expert ಅಲ್ಲಿ ಇದ್ದಿದ್ದರಿಂದ ನಮಗೆ ISO ಸರ್ಟಿಫೈಡ್ ಗಾಗಲ್ಸ್ ಕೊಟ್ಟು ಪೂರ್ತಿ ಎಲ್ಲ ಪ್ರೊಟೆಕ್ಷನಿಂದ ನಮಗೆ ನೋಡೋಕ್ಕೆಲ್ಲ ಅನುಕೂಲ ಮಾಡಿಕೊಟ್ಟಿದ್ರು. ಅಷ್ಟೇ ಅಲ್ಲ, ಇದನ್ನು ಸಿಕ್ಕಿದ್ರು ಕೂಡ ನಾವು ನೋಡೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ಮಂಗಳೂರಲ್ಲಿ ಸ್ಪೆಷಲಿ ನಮ್ಮದು ಇಲ್ಲಿ ಎಕ್ಸ್ಪರ್ಟ್ ಕಾಲೇಜು ಗುಡ್ಡದ ಮೇಲೆ ಇರೋದ್ರಿಂದ ನಾವು ಫುಲ್ ಕಂಪ್ಲೀಟ್ ಸ್ಟಾರ್ಟಿಂದ ಎಂಡ್ವರೆಗೂ ನಮ್ಗೆ ನೋಡೋಕೆ ಅನುಕೂಲ ಮಾಡಿಕೊಟ್ರು. ನಂತರ ಮತ್ತು ಮಂಗಳೂರಲ್ಲಿ ಇದ್ದರೂ ಕೂಡ ಎಲ್ಲ ಬಿಲ್ಡಿಂಗ್ಸ್ ಹತ್ತು ಏನೂ ಅಡ್ಡ ಆಗಲಿಲ್ಲ. ನಂತರ ಸೋಲಾರ್ ಎಕ್ಲಿಪ್ಸಲ್ಲಿ ಇದು ಫುಲ್ ಸ್ಟಾರ್ಟಿಂದ ಎಂಡ್ವರೆಗೂ ನಾವು ತುಂಬ ವಿಚಿತ್ರವಾದನ್ನು ಅಬ್ಸರ್ವ್ ಮಾಡೋಕ್ಕಾಯ್ತು. ಏಕೆಂದರೆ ಸ್ಟಾರ್ಟಿಂಗ್ ಫಸ್ಟ್ ಇನ್ನು ಪಾರ್ಷಿಯಲಿ ಕವರ್ ಆದಾಗ ಎಲ್ಲ ಬರ್ಡ್ಸ್ ಎಲ್ಲ ಕಲ್ಲೋಲವಾಗಿ ಒಮ್ಮೆ ಈಸ್ಟ್ ಹತ್ರ ಒಮ್ಮೆ ವೆಸ್ಟ್ ಅವ್ರಿಗೆ ತಿಳಿಲಾರ್ದೆ ಆ ಕಡೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ದು. ನಂತರ ನಮಗೆ ಟೈಮ್ ಟು ಟೈಮ್ ಈಗ ಇಷ್ಟು ಕವರ್ ಆಯಿತು, ಇಷ್ಟು ಕವರ್ ಆಯಿತು, ನಂತರ 97% ಕವರ್ ಆದಾಗೂ ಕೂಡ ಅವರೆಲ್ಲ ನಮಗೆ ಹೇಳಿದರು. ಆಮೇಲೆ ಟೆಂಪ್ರೇಚರ್ ಕೂಡ ಕಡಿಮೆ ಆಗ್ತಿತ್ತು, ಅದು ಕೂಡ ನಮಗೆ ಟೈಮ್ ಟು ಟೈಮ್ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಿದ್ರು. ಸೂರ್ಯಗ್ರಹಣ ಅನ್ನೋದೊಂದು ತುಂಬ ವರ್ಷಗಳಿಗೆ ಒಂದ್ಸತಿ ಬರುವಂಥ ಇದು, ಅದು ನಮಗೀಗ ನೋಡಲಿಕ್ಕೆ ಸಿಗೋ ನೆಕ್ಸ್ಟ್ ಆ್ಯಸ್ ಇವರು ಅಂಕುಶ್ ಸರ್ ಹೇಳಿದರು, ನೆಕ್ಸ್ಟ್ ವಿಲ್ ಬಿ ಆಫ್ಟರ್ 60 ವೆನ್ ವಿ ಎಂಟರ್ 60 or 55 ಆಲ್ಮೋಸ್ಟ್. ಇಟ್ ವಿಲ್ ಬಿ ಎ ವೆರಿ ಲಾಂಗ್ ಟೈಮ್. ಬಟ್ ಈವನ್ ಇನ್ ದಟ್ ಈಸ್ ಆ್ಯನ್ಯುಲರ್ ಸೋಲಾರ್ ಎಕ್ಲಿಪ್ಸಸ್. ಇದು ಆ್ಯಕ್ಚುಲಿ ಬರುವಂಥದ್ದು ಕೆಲವು ವರ್ಷಗಳಿಗೊಮ್ಮೆ ಎಲ್ಲರಿಗೂ ಗೊತ್ತಿರುವಾಗೆ. ಪಾರ್ಷಿಯಲ್ ಸೋಲಾರ್ ಎಕ್ಲಿಪ್ಸ್ ಅಲ್ಲಲ್ಲಿ ಆಗ್ತಿದ್ರು. ಅವ್ರು ಹೇಳಿದರು ಒಂದು ಕಾಡಿನ ಮಧ್ಯದಲ್ಲಿ ಆಗ್ಬೋದು, ಪೆಸಿಫಿಕ್ ಓಷನ್ ನಡುವಲ್ಲಾಗ್ಬೋದು. ಅದೆಲ್ಲ ಹೀಗೆ ಜನರಿಗೆ ನೇರವಾಗಿ ನೋಡ್ಲಿಕ್ಕೆ ಸಿಗೋದಿಲ್ಲ. ಹಾಗೆ ಇಂಥದ್ದು ಈ ಎಕ್ಸ್ಪರ್ಟ್ ಸಂಸ್ಥೆ ನಮಗೆ ಅನುವು ಮಾಡಿಕೊಟ್ಟಿದೆ ನೋಡಲಿಕ್ಕೆ. ಇಲ್ಲಿ ನಮಗೆ ಭಾಳ ಖುಷಿ ಮತ್ತು ಕುತೂಹಲದಿಂದ ನಾವು ಇಲ್ಲಿ ಬಂದೆವು. ಈ ಗ್ರಹಣವನ್ನು ನೋಡಿದ್ದೇವೆ. ನಾವು ಇಲ್ಲಿ ಬೇರೆ ಕಡೆ ಆಗಿದೆ, ಮಂಗಳೂರಿನಲ್ಲಿ ಇದು ಸುಮಾರು 97% ಗ್ರಹಣ ಕಾಣುತ್ತದೆ. ಬಟ್ ಆದರೆ ಬೇರೆ ಕಡೆ ಇದು ಅಷ್ಟು ಕ್ಲಾರಿಟಿ ಇರುವುದಿಲ್ಲ. ಸೊ ನಾವಿಲ್ಲಿ ಕುಂತು ನೋಡ್ತಿರ್ಬೇಕಾದಾಗೆ ನಮ್ಮ ಹಿಂದೆ ನಮ್ಮ ಗುರುಗಳು ಇದು ಇಷ್ಟು 32 ಡಿಗ್ರಿ ಎಲಿವೇಶನ್ ಫ್ರಮ್ ದಿ ಗ್ರೌಂಡಿಂದ 32 ಡಿಗ್ರಿ ಮೇಲೆ ಸೂರ್ಯಗ್ರಹಣ ಆಗುತ್ತೆ. ಮತ್ತು ಸೌತ್ ವೆಸ್ಟಿಂದ 127 ಡಿಗ್ರಿ ಇಂದ ಸೂರ್ಯಗ್ರಹಣ ಕಾಣುತ್ತೆ. ಎಷ್ಟು ಕ್ಲಾರಿಟಿ ಮತ್ತು ಅಕ್ಯುರೇಸಿಯಿಂದ ಹೇಳ್ತಾ ಇದ್ದರು.